ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಮುಲ್ಕಿ ಪೊಲೀಸ್ ಸ್ಟೇಷನ್ ಸುತ್ತುಡು ಜನವರಿ ನಡತಿನ ಇಲ್ಲಡೆ ಪೊಗ್ಗುದು ಕಂಡಿನ ಕೇಸಿಡು ಇರುವಿರು ಆರೋಪಿಲೇನು ಕುಡ್ಲದ ಸಿಸಿಬಿ ಪೊಲೀಸರು ಬಂಧನ ಮಲ್ತದು 1 ಕಿಲೋ ತಾತ್ ಬಂಗಾರ ಪದ್ದೇಲಿನು ಸ್ವಾಧೀನಗುದೆತ್ತೊಂದು ಗೆಲ್ಮೆ ಪಡೆತಿರಂದು ಕುಡ್ಲದ ಪೊಲೀಸ್ ಕಮಿಷನರ್ ಕುಲದೀಪ ಕುಮಾರ್ ಜೈನ್ ಪಂತೆರು ಆರು ಗುರುವಾರ ಕುಡ್ಲಡು ಸುದ್ದಿಕುಟ್ಟೋಡು ಮಾಹಿತಿ ಕೊರಿಯರು. ಮುಲ್ಕಿ ಪೊಲೀಸ್ ಸ್ಟೇಷನ್ ಸುತ್ತುಡು ಜನವರಿ ನಡತಿನ ಇಲ್ಲಡೆ ಪೊಗ್ಗುದು ಕಂಡುನ ಕೇಸಿಡು ಇರುವಿರ ಆರೋಪಿಲೇನು ಕುಡ್ಲದ ಸಿಸಿಬಿ ಪೊಲೀಸರು ಬಂಧನ ಮಲ್ತದು 1 ಕಿಲೋ ತಾತ್ ಬಂಗಾರ ಪದ್ದೇಲಿನು ಸ್ವಾಧೀನಗುದೆತ್ತೊಂದು ಗೆಲ್ಮೆ ಪಡೆತಿರಂದು ಕುಡ್ಲದ ಪೊಲೀಸ್ ಕಮಿಷನರ್ ಕುಲದೀಪ್ ಕುಮಾರ್ ಜೈನ್ ಸುದ್ದಿಕುಟ್ಟೋಡು ತಿಳಿಪಾದಿರು. 2023 ಜನವರಿ 15 ರಾತ್ರಿ ಕುಡ್ಲ ತಾಲೂಕದ ಮುಲ್ಕಿ ತಾಳೆಪಾಡಿ ಗ್ರಾಮದ ಗುತ್ತಕಾಡ್ ಪನ್ಪನವಲು ಐಕಡ ಹರೀಶ್ ಶೆಟ್ರೆನ ಇಲ್ಲದ ಎದುರು ಬಾಕಿಲ್ದ ಬೀಗ ಪೊಲಿತದು ಉಲೈ ಪುಗ್ಗಿನ ಕಲ್ವೇರು ಇಲ್ಲಡಿತ್ತಿನ ಬಂಗಾರ ಬೊಕ್ಕ ಬೊಳ್ಳಿದ ಪದ್ದಿ ಕಾಸು ಸೇರ್ದು ಒಟ್ಟು 10 ಲಕ್ಷ ರೂಪಾಯಿ ಬೆಲೆತ ಸೂಕ್ತಲೇನು ಕಂಡದಿತ್ತರು. ಈ ಬಗೆಟ್ಟು ಮುಲ್ಕಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತಂಡು. ಈ ಕೇಸ್ದ ತನಿಖೆನು ಕುಡ್ಲ ನಗರ ಅಪರಾಧ ವಿಭಾಗ ಸಿಸಿಬಿಗೆ ಕೊರ್ದಿತ್ತಂಡು. ಸಿಸಿಬಿ ಪೊಲೀಸರು ತನಿಖೆ ಕೈತೆತ್ತೊಂದು ಬೇತೆ ಬೇತನ ಮುನ್ನಿಡು ತನಿಖೆ ನಡಪಾದು ಮಾಹಿತಿ ಒಟ್ಟು ಮಲ್ತದು ಆರೋಪಿಲೈನ ಕಾರ್ಲದ 25 ವರ್ಷ ಪ್ರಾಯದ ಗಣೇಶ್ ನಾಯಕ್ ಬೊಕ್ಕ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕದ ಪರಸಿದ್ದಾಪುರದ ಗುಯ್ಯ ಗ್ರಾಮದ 25 ವರ್ಷ ಪ್ರಾಯದ ರಂಜಿತ್ ಕೆಆರ್ ಪನ್ಪನಾಯನ ಬಂಧನ ಮಲ್ತಿದ್ದರು. ಅಕ್ಲಿಡ್ದ 25 ಲಕ್ಷ ರೂಪಾಯಿ ಬೆಲೆತ 1 ಕಿಲೋ ಬಂಗಾರನ ಸ್ವಾಧೀನಗುದೆತ್ತೊಂದರು. 2 ಮೊಬೈಲ್ ಫೋನು ಕರ್ಬದ ರಾಡ್ಲಿನು ಸ್ವಾಧೀನಗುದೆತ್ತೊಂದು ಪೊಲೀಸ್ ಕಮಿಷನರ್ ತಿಳಿಪಾಯಿರು. ಈ ಕೇಸು ಪಾಕ ಜನ ಆರೋಪಿಲಿತ್ತದು ನಾಡೊಂದುಂಡು. ಗಣೇಶ್ ನಾಯಕ್ ಬೊಕ್ಕ ಇರುವೇರು ಆರೋಪಿಲಿ ಇದುಂಬು ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತದ ಕೆಲರಾಯಿ ಚರ್ಚ್ ಮಾರ್ಗದ ಇಲ್ಲೊಂದೇತ ಬೀಗ ದರ್ತದು ಬಿಳೆ ಬಾಳುನ ಸುತ್ತಲು ಬೊಕ್ಕ ಬ್ರೀಸಾ ಕಾರನ್ನು ಕಂಡದು ಕೊನದಿದ್ದರು. ಗಣೇಶ್ ನಾಯಕ್ ನಮಿತ್ ಚಿಕ್ಕಮಂಗಳೂರು ನಗರ ಪೊಲೀಸ್ ಸ್ಟೇಷನ್ ಹೋಕ್ಸೋ ಕೇಸುಂಡು ಮಕ್ಕಳು ಇರುವಿರ್ಲ ಜೈಲಿಡು ಪೊಲಬಾದ್ ಪಿದೈ ಬತ್ತಿ ಬೊಕ್ಕ ಒಟ್ಟಿಗೆ ಸೇರಿದು ಕಂಡಿದ್ದರು. ಈ ಮಾತ ಕೇಸ್ಲೇನು ನಾಡ್ಪತ್ತಿನ ಪೊಲೀಸ್ ಕೂಟಗೂ 10,000 ರೂಪಾಯಿ ಇನಾಮ್ ಘೋಷಣೆ ಮಲ್ತದನೆಂದು ಕುಲದೀಪ್ ಕುಮಾರ್ ಜೈನ್ ತಿಳಿಪಾಯಿರು. ಜನವರಿ ತಿಂಗಳಲ್ಲಿ ಒಂದು ಅತಿ ಹೆಚ್ಚು HBT ಪ್ರಕರಣ ಒಂದು ದಾಖಲಾಗಿತ್ತು. ನಮ್ಮ ಮುಲ್ಕಿ ಠಾಣೆ ವ್ಯಾಪ್ತಿಯಲ್ಲಿ ಐಕಲ ಹರೀಶ್ ಶೆಟ್ಟಿ ಇವರ ಮನೆ ಸಂಬಂಧಪಟ್ಟದ್ದು ಏನು HBT ಪ್ರಕರಣ ಇದೆ ಆ ಪ್ರಕರಣದಲ್ಲಿ ಇವತ್ತು ಈ ಒಂದು ಪತ್ರಿಕಾ ಪ್ರಕಟಣೆ ಕರೆದಿದ್ದೀವಿ. ಈ ಕೇಸಲ್ಲಿ ಹೇಳಬೇಕುನ ಕೆಲವು ಜನ ಅವರ ಮನೆಯಲ್ಲಿ ನುಗ್ಗಿ ಅಲ್ಲಿಂದ ಸುಮಾರು ಒಂದು FIR ಪ್ರಕಾರ ಒಂದು 10 ಲಕ್ಷ ಬೆಲೆ ಬಾಲದ ಚಿನ್ನ ಆಭರಣಗಳು ಮತ್ತು ಕ್ಯಾಶ್ ಕದ್ಕೊಂಡು ಹೋಗಿದ್ದಾರೆ. ನಾವು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ ಯಾವುದೂ ಕ್ಲೂಗಳು ಇರಲಿಲ್ಲ. ನಮಗೆ ನೋ CCTV ವಾಸ್ ಅವೈಲೇಬಲ್. ಯಾವುದು CDR ಮೂಲಕ ಇರ್ಬೋದು ಅಥವಾ ಮೂಮೆಂಟ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಯಾವುದು ಮಾಹಿತಿ ಇರಲಿಲ್ಲ. ಆದರೆ ಬಟ್ ಬೆಲೆ ಭಾಳ ಜಾಸ್ತಿ ಇರೋ ಸಂದರ್ಭದಲ್ಲಿ ನಾವು ಈ ಒಂದು ಪ್ರಕರಣವನ್ನು CCBಗೆ ವರ್ಗಾವಣೆ ಮಾಡಿದ್ದೀವಿ. CCBರವರು ACP ಹೆಗಡೆ ಮತ್ತು ಶ್ಯಾಮ್ ಸುಂದರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡರವರು ಇವತ್ತು ಈ ಕೇಸ್ ಸಂಬಂಧಪಟ್ಟದ ಟೋಟಲ್ 1 kg 5 ಗ್ರಾಮ್ ಚಿನ್ನವನ್ನು ರಿಕವರ್ ಮಾಡಿದ್ದಾರೆ. ಈ ವಿಚಾರವಾಗಿ ನಾವು 2 ಜನ ಆರೋಪಿ, ಒಬ್ಬರು ಗಣೇಶ್ ನಾಯಕ್ ಹಾಗೂ ರಂಜಿತ್ KR. ಗಣೇಶ್ ನಾಯಕ್ ಮೂಲತಃ ಇವರು ಉಡುಪಿರವರು ಆ್ಯಂಡ್ ರಂಜಿತ್ ರವರು ಮಡಿಕೇರಿರವರು. ಬಟ್ ನಾವು ಚೆಕ್ ಮಾಡುವಾಗ ಇವರು ಬೆಂಗಳೂರಲ್ಲಿ ನಮಗೆ ಸಿಕ್ಕಾಕೊಂಡಿದ್ರು. ಇವರ ಜೊತೆಗೆ ಇನ್ನೂ 2 ಜನ, ಅವ್ರು 4 ಜನ ಸೇರಿಕೊಂಡು 15ನೇ ತಾರೀಕಿಗೆ 15 ಜನವರಿಗೆ ಈ ಒಂದು ಪ್ರಕರಣವನ್ನು ಮಾಡಿದ್ದಾರೆ. ಇವರಿಬ್ಬರು ಅರೆಸ್ಟ್ ಆದ ಸಂದರ್ಭದಲ್ಲಿ ಈಗ ನಮಗೆ 1 kg 5 ಗ್ರಾಮ್ ಚಿನ್ನವನ್ನು ರಿಕವರಿ ಮಾಡಿದ್ದೀವಿ. ಇನ್ನೂ 2 ಜನ ಆರೋಪಿ ನಮಗೆ ಬೇಕಾಗಿದ್ದರವರು ಇದ್ದಾರೆ. ಇವರಿಗೆ ನಾವು ನಮ್ಮ ತಂಡವನ್ನು ಇನ್ನೂ ಹುಡುಕ್ತಾ ಇದ್ದೀವಿ. ಹಾಗೂ ಇವರ ಆರೋಪಿ ಕಡೆಯಿಂದ ನಮಗೆ ಟೋಟಲ್ 2 ಪ್ರಕರಣವನ್ನು ಪತ್ತೆ ಆಗಿದೆ. ಒಂದು ಅಫ್ಕೋರ್ಸ್ ಮುಲ್ಕಿದ ಇದು HBT ಪ್ರಕರಣ, ಇನ್ನೂ ಒಂದು ವೆಹಿಕಲ್ ಥೆಫ್ಟ್ ಕೇಸ್ ಮಂಗಳೂರು ರೂರಲ್ ಸ್ಟೇಷನ್ದು ಇದೆ, ಅದನ್ನು ಸಹ ಪತ್ತೆ ಆಗಿದೆ. ಈ ಒಂದು ಅತಿ ಉತ್ತಮವಾದ ಕೆಲಸ ಮಾಡಿದ ಇದಕ್ಕೆ CCB ತಂಡರವರೆಗೆ ನನ್ನ ಕಡೆಯಿಂದ 10,000 ಬಹುಮಾನವನ್ನು ಘೋಷಿತ ಮಾಡಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿದ ಅಧಿಕಾರಿಗಳು ಭ್ರಷ್ಟಾಚಾರ ಹೊಡಿತದು ಬೇರೆ ದಕ್ಕಲಿಗೂ ಅನ್ಯಾಯ ಬಗೆಯೊಂದುಲ್ಲಿರಂದು ದೂರ್ದು ಒಡಿಪುದ APMC ಆಡಳಿತಾಧಿಕಾರಿ ಆಫೀಸ್ದ ಎದುರು ಬೇರೆ ದಕ್ಕಲು ಪ್ರತಿಭಟನೆ ನಡೆಪಾಯಿರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧಿಕಾರಿಗಳು ಭ್ರಷ್ಟಾಚಾರ ಹೊಡಿತಿದ್ದು ಬೇರೆ ದಕ್ಕಲಿಗೆ ಅನ್ಯಾಯ ಬಗೆಯೊಂದುಲ್ಲಿರಂದು ದೂರ್ದು ಒಡಿಪುದ APMC ಆಡಳಿತಾಧಿಕಾರಿ ಆಫೀಸ್ ಎದುರು ಬೇರೆ ದಕ್ಕಲು ಪ್ರತಿಭಟನೆ ನಡೆಪಾದಿರು.
ಒಡಿಪು ಕೃಷಿ ಉತ್ಪನ್ನ ಮಾರುಕಟ್ಟೆಡು ಊರ್ದ ಬೇರೆದಕ್ಕಲು 20-25 ವರ್ಷಲಿದ್ದು ಬೇರೆ ಮಲ್ತೊಂದು ಬೈದೇರು ಅಂಡ ಮುಲ್ಪದ ಅಧಿಕಾರಿಗಳು ಮುಲ್ಪದ ಜಾಗಿನ ಭಾರಿ ಕಮ್ಮಿ ಬೆಲೆಗೆ ಮಾರ್ದೇರು ಮುಲ್ಪ ಚದರ ಅಡಿಕೆ 2,000 ರೂಪಾಯಿ ದಂಚ ಮಾರ್ಕೆಟ್ ಬೆಲೆ ಉಂಡು ಅಂಡ ಈ ಜಾಗದ ವ್ಯವಹಾರಡು ಪಾಕ ಲೋಪದೋಷ ಇತ್ತದು ಮಲ್ಲ ಭ್ರಷ್ಟಾಚಾರ ನಡೆತದನಂದು ಬೇರೆ ದಕ್ಕಲು ದೂರಿಯರು ಚಿಲ್ಲರೆ ಬೇರೆ ದಕ್ಕಲಿಗೆ 250 ರೂಪಾಯಿ ಲೈಸೆನ್ಸ್ಗೆ ಕಾಸು ಕಟ್ಟರೆ ಉಂಡು ಅಂಡ ಅಧಿಕಾರಿಗಳು 2,850 ರೂಪಾಯಿ ದಂಚ ದೆತ್ತನೊಂದುಲ್ಲೇರು ಹೋಲ್ಸೇಲ್ ಬೇರೆ ದಕ್ಕಲಿಗೆ 10,000 ರೂಪಾಯಿ ಹಿಡಿದು 20,000 ರೂಪಾಯಿ ಮುಟ್ಟ ಲಂಚದ ತೊಂದರೆಂದು ಗಂಭೀರ ಆರೋಪ ಮಲ್ತಿದ್ದರು ಆದಿ ಉಡುಪಿ ಮಾರ್ಕೆಟ್ ಮೂಲಸೌಕರ್ಯ ಉಪ್ಪುಜಿ ಮುಖ್ಯ ಮಾರ್ಗ ಹಾಳಾತುಂಡು ಪಾಯ್ಕಾನೆ ವಾಸನೆ ಬರೋದುಂಡು ಪೈಪುಡು ನೀರು ಬರೋಂದಿಜ್ಜಿ ಮಾರ್ಕೆಟ್ ನಿರ್ಮಲ ಕಮ್ಮಿ ಕರೆಂಟ್ ವ್ಯವಸ್ಥೆ ಸರಿ ಇಜ್ಜಿಂದ ಬೇರೆ ದಕ್ಕಲು ದೂರ್ದೇರು ಒಡಿಪದ ಕೃಷಿ ಉತ್ಪನ್ನ ಮಾರುಕಟ್ಟೆ ನಡಪುನ ಅವ್ಯವಹಾರನು ಪಿದೈ ಪಾಡ್ದು ಅನ್ಯಾಯ ಆಯ್ನ ಬೇರೆ ದಕ್ಕಲಿಗೆ ನ್ಯಾಯ ಒದಗಾವಡುಂದು ಆಡಳಿತಾಧಿಕಾರಿ ಮಹಾದೇವ ಇಸಾರಿಯರಿಗೂ ಭಿನ್ನೈತೊಂದು ಓಲೆ ಕೊರಿಯರು. ಇದಿಷ್ಟು ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಶಾಸಕರಿರ್ಬೋದು, MP ಇರ್ಬೋದು, ಅಥವಾ DC ಇರ್ಬೋದು. ಅವರೆಲ್ಲ ಇದ್ದಾಗ ಅವರ ಹತ್ರ ಒಂದು ಚರ್ಚೆ ಮಾಡ್ಬೋದಿತ್ತು. ಇದಿಷ್ಟರ ಅಭಿವೃದ್ಧಿಗೆ ಏನೆಲ್ಲ ನಾವು ಮಾಡಬೇಕು, ಕೆಲವು ಜಾಗವನ್ನು ಮಾರಬೇಕಾ ಅನ್ನೋದೊಂದು ಚರ್ಚೆ ಮಾಡಬೇಕಿತ್ತು. ಅದು ಚರ್ಚೆ ಮಾಡದೆ, ಬಾಡಿ ಇಲ್ಲದೆ ನೀವು ಏಕಾಏಕಿ ಲೀಸ್ ಕಮ್ ಸೇಲಿಗೆ ಇದು ಮಾಡಿದಿರಿ. ಲೀಸ್ ಕಮ್ ಸೇಲ್ ಅಂದರೆ ಒಂದು 10 ವರ್ಷ ನಿಬಂಧನೆಯ ಮೇಲೆ ಅವನೇನೋ ಪಾವತಿ ಮಾಡ್ತಾನೆ ಮತ್ತು 10 ವರ್ಷದ ನಂತರ ಅವನಿಗೆ ಆಗ್ತದೆ. ಇಂತಹ ಒಂದು ಸಿಟಿಯಲ್ಲಿ ಆ ರೀತಿ ಸೇಲ್ ಮಾಡುವಂಥದ್ದು ತಪ್ಪು, ಅದನ್ನು ನಾವು ಖಂಡಿಸ್ತೇವೆ ಅನ್ನೋದು ಒಂದಾದರೆ. ಎರಡನೇದು ಏನು ಕೇಳಿದ್ರೆ ರೈತರಿಗೆ ಅನ್ಯಾಯ ಆಗಿದೆ. ಇದು 2023ನೇ ಸಾಲದ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಗೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿದ 1733 ಜೋಕುಲು ಹಾಜರಾದಿದ್ದು ರಾಷ್ಟ್ರೀಯ ವೈದ್ಯಕೀಯ ಬೊಕ್ಕ ದಂತ ವೈದ್ಯಕೀಯ ವಿಭಾಗಗಳು 1525 ಜೋಕುಲು ಸೇರಿರೆ ಅರ್ಹತೆ ಪಡೆದರು. ಈ ಬಗೆಟ್ಟು ಬೆದ್ರದ ಆಳ್ವಾಸ್ ಬರೋ ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾಸ್ ಸುದ್ದಿ ಮಾಧ್ಯಮದಕ್ಕೂ ಮಾಹಿತಿ ಕೊಡ್ತಾರೆ. 2023ನೇ ಸಾಲದ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಗೆ ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ದ 1733 ಜೋಕುಲು ಹಾಜರಾದಿದ್ದು ರಾಷ್ಟ್ರೀಯ ವೈದ್ಯಕೀಯ ಬೊಕ್ಕ ದಂತ ವೈದ್ಯಕೀಯ ವಿಭಾಗಗಳು 1525 ಜೋಕುಲು ಸೇರಿರೆ ಅರ್ಹತೆ ಪಡೆದರು. 87.19% ಪಾಸ್ ದಾಖಲೆ ಆತಂಡು. ಒಟ್ಟು 720 ಮಾರ್ಕ್ಡ್ 520 ಮಿತ್ತು 5 ಜೋಕುಲು 520 ಮಿತ್ತು 32 ಜೋಕುಲು 520 ಹೆಚ್ಚ 206 ಜೋಕುಲು ಮಾರ್ಕ್ ದೆತ್ತದಿತ್ತದು. 400 ಹೆಚ್ಚ ಮಾರ್ಕ್ನು 584 ಜೋಕುಲು ದೇಯ್ದರು. ಮೊಕಲು ಮತ ಸರ್ಕಾರಿ ಜನರಲ್ ಕೋಟಾದ ಆಡಿಟ್ ಸೇರರೆ ಅರ್ಹತೆ ಪಡೆತಿರಂದು ಬೆದ್ರದ ಆಳ್ವಾಸ್ ಬರೋ ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಪಂತೆರು. ಸುದ್ದಿ ಮಾಧ್ಯಮದ ಪಾತಿರದು ಅಖಿಲ ಭಾರತ ಮಟ್ಟಡು ಕೆಟಗರಿ ವಿಭಾಗಡು ನಂದಿನಿ 171ನೇ ರ್ಯಾಂಕ್, ಪ್ರಶಾಂತ್ ಪಾಟೀಲ್ 249, ಚಂದ್ರಕುಮಾರ್ 550 ಬೊಕ್ಕ ಎನ್ ವಿನೀತ್ 76ನೇ ರ್ಯಾಂಕ್ ಪಡೆದರು. ಪರಿಶಿಷ್ಟ ಜಾತಿ ಕೆಟಗರಿಡೆ 70 ಜೋಕುಲು, ಪರಿಶಿಷ್ಟ ಪಂಗಡ ಕೆಟಗರಿಡೆ 44 ಜೋಕುಲು, ಹೈದರಾಬಾದ್ ಕರ್ನಾಟಕ ಕೆಟಗರಿಡೆ 313 ಜೋಕುಲು 402 ಹೆಚ್ಚ ಮಾರ್ಕ್ ದೆಸದಿತ್ತು. ಸರ್ಕಾರಿ ಕೋಟದ ಅಡಿಟ್ ಸೇರುಳಿ ಅರ್ಹತೆ ಪಡೆಯಿನ ಜೋಕ್ಲೇಡ್ ಭೌತಶಾಸ್ತ್ರಡು 143 ಜೋಕುಲು, ರಸಾಯನಶಾಸ್ತ್ರಡು 192 ಜೋಕುಲು, ಜೀವಶಾಸ್ತ್ರಡು 124 ಜೋಕುಲು 90% ಹೆಚ್ಚ ಶ್ರೇಣಿಡು ಅರ್ಹತೆ ಪಡೆದರು. ಭೌತಶಾಸ್ತ್ರಡು 355, ರಸಾಯನಶಾಸ್ತ್ರಡು 335 ಬೊಕ್ಕ ಜೀವಶಾಸ್ತ್ರಡು 324 ಜೋಕುಲು 20% ಹೆಚ್ಚ ಶ್ರೇಣಿಡು ಅರ್ಹತೆ ಪಡೆದರು. ನೀಟ್ ರಾಷ್ಟ್ರೀಯ ಅರ್ಹತೆ ಪರೀಕ್ಷೆಡು 500 ಮಾರ್ಕ್ ದಿಚ್ಚ ಮಾರ್ಕ್ ದಿತ್ತಿನ 206 ಜೋಕ್ಲೇಡು 138 ಜೋಕುಲು ಸಂಸ್ಥೆದ ದತ್ತ ಶಿಕ್ಷಣಗೂ ದೆತ್ತೊನ್ನಿಟ್ಟು ಬರವು ಕಲ್ಸದಿತ್ತದು 2 ಕೋಟಿ ರೂಪಾಯಿ ದತ್ತ ಪಣವನ್ನು ಈ ಜೋಕ್ಲಿನ ಬರವು ಗಳಿಸಿದನೆಂದು ಡಾಕ್ಟರ್ ಮೋಹನ್ ಆಳ್ವಾ ತೆರಿಪಾಯಿರು. ಮಾರುತಿ ಸುಜುಕಿ ಕಾರ್ಲಿನ ಮಾರಾಟ ವ್ಯವಹಾರಡು ಕರ್ನಾಟಕಡು ದುಂಬುಪ್ಪುನ ಮಾಂಡವಿ ಮೋಟಾರ್ಸ್ 31 ವರ್ಷ ಮುಗಿತದು 40ನೇ ವರ್ಷಗೂ ಪದ್ಧತಿ ಒಂದುಂಡು. ಆಲೆಕ್ಕಡು ಕುಡ್ಲದ ಮಾಂಡವಿ ಮೋಟಾರ್ ಶೋರೂಮ್ಡು ಮೆಗಾ ISL ಕಸ್ಟಮರ್ಸ್ ಮೀಟ್ ಅಟ್ಟಣೆ ಮಲ್ತದಿತ್ತರು. ಮಾರುತಿ ಸುಜುಕಿ ಕಾರ್ಲಿನ ಮಾರಾಟ ವ್ಯವಹಾರಡು ಕರ್ನಾಟಕಡು ದುಂಬುಪ್ಪುನ ಮಾಂಡವಿ ಮೋಟಾರ್ಸ್ 31 ವರ್ಷ ಮುಗಿತದ್ದು 40ನೇ ವರ್ಷಗೂ ಪಜ್ಜದಿ ಒಂದುಂಡು. 1984 ಜೂನ್ 14 ಬೆಂಗಳೂರು ಸುರುತ್ತ ಶೋರೂಮ್ ಶುರುವಾದಿತ್ತದು. 1986 ಮೈಸೂರು, 1981 ಕುಡ್ಲಡು ಶೋರೂಮ್ ತಾಪನೆ ಆದಿತ್ತದು. ಇತ್ತೆ 17 ನಗರದ 51 ಕಡಿಟ್ಟು ಸೇವಾ ಘಟಕ ಇತ್ತದು. 3000 ಜನ ಇಡೇನ ತೆರೆದಿನ ಬೇಲೆದಕ್ಕಲು ನುಡಲೇರು. 22 ಅರೇನಾ ಶೋರೂಮು, 4 ನೆಕ್ಸಾ ಶೋರೂಮು, ಆಜಿ ಟ್ರೂ ವ್ಯಾಲ್ಯೂ ಶೋರೂಮು, 7 ಮಾರುತಿ ಡ್ರೈವಿಂಗ್
ಸ್ಕೂಲ್ ಉಂಡು 42 ವರ್ಕ್ಶಾಪ್ ಇತ್ತದು ತಿಂಗಳು 30,000 ಗಿರಾಕಿಗಳಿಗೂ ಸೇವೆ ಒದಗಾವುದುಂಡು 39 ವರ್ಷ ಮುಗಿತಿನ ಬಗೆಟ್ ಕುಡ್ಲದ ಮಾಂಡವಿ ಮೋಟಾರ್ಸ್ ಶೋರೂಮ್ ಉಡು ಮೆಗಾ ISL ಕಸ್ಟಮರ್ಸ್ ಮೀಟ್ ಅಟ್ಟಣೆ ಮಂತುದಿತ್ತೆರು ಕುಡ್ಲದ ಬೇತೆ ಬೇತೆ ಕಾರ್ಪೊರೇಟ್ ಸಂಸ್ಥೆಗಳು ಬರವು ಸಂಸ್ಥೆಗಳು ಸರ್ಕಾರಿ ಇಲಾಖೆಗಳು ಸೇರಿನಂಚ ಬೇತೆ ಬೇತೆ ಕ್ಷೇತ್ರ ವಲಯ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಬೊಕ್ಕ ಜನಪ್ರತಿನಿಧಿಗಳು ಒಂದಿಟ್ಟು ಪಾಲ್ದಿತ್ತೊಂಡ್ವೇರು ದಕ್ಷಿಣ ಕನ್ನಡ ಜಿಲ್ಲಾ ದುಂಬದ ಸೈನಿಕರ ಸಂಘದ ಗುರ್ಕಾರಿರು ದುಂಬದ ಕರ್ನಲ್ ಶರತ್ ಭಂಡಾರಿ ಕಾರ್ಯಕ್ರಮ ಉದಿಪನ ಮಲ್ತದೆ ಎಡ್ಡೆಪ್ಪು ಬಯಕಿಯರು ಮಾರುತಿ ಸುಜುಕಿ ಕಂಪನಿದ ಏರಿಯಾ ಮ್ಯಾನೇಜರ್ ಶುಭಂ ಮಿತ್ತಲ್ ಡಿ ಗ್ರೂಪ್ ಸರ್ಕಾರಿ ಬೇಲದ ಕ್ಲಿನ ಸಂಘದ ದುಂಬದ ಗುರ್ಕಾರ್ಯರು ಫ್ರಾಂಕಿ ಕುಟಿನೋ ಬಿನ್ನಿರಾದ ಪಾಲ್ದೆತ್ತೊಂಡರು ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ ಬಸ್ ತನಿಖಲಿನ ಸಂಘದ ಗುರ್ಕಾರ್ಯರು ಜಯರಾಮ ಶೇಖ ಪಾತಿರ್ದು ಮಾಂಡವಿ ಮೋಟಾರ್ಸ್ ಸಂಸ್ಥೆಗೆ ಎಡ್ಡೆಪ್ಪು ಬಯಕಿಯರು ಮಾಂಡವಿ ಮೋಟಾರ್ಸ್ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಪಾರ್ಶ್ವನಾಥ ಒತ್ತು ಜನರಲ್ ಮ್ಯಾನೇಜರ್ ಶಶಿಧರ್ ಕಾರಂತ್ ಈವೆಂಟ್ ಮ್ಯಾನೇಜರ್ ಮುರಳೀಧರ್ ಪಾಲ್ದೆತ್ತೊಂಡರು ಒಂದು ಕಾಂಪಿಟೇಷನ್ ಸ್ಫೂರ್ತಿದಾಯಕ ತುಂಬ ಇಂಥದ್ದು ಕಾಂಪಿಟೇಟಿವ್ ಎನ್ವೈರ್ಮೆಂಟ್ನಲ್ಲಿ ಮಿಂಚಿಕೊಂಡು ಬಂದಿದೆ ನಮ್ಮ ಈ ಮಂಗಳೂರಿನ ಮಂಡವಿ ಮೋಟಾರ್ಸ್. ಇದು ಸಾಧ್ಯವಾದದ್ದು ಯಾವ ಸಂಸ್ಥೆಯು ಒಳ್ಳೆಯ ಸಫಲತೆ ತೆಗಿಬೇಕಾದರೆ ಅವರ ಸಿಬ್ಬಂದಿ ವರ್ಗದವರ ಪಾತ್ರ ತುಂಬ ಮಹತ್ವದ್ದು, ಅಪ್ರತಿಮ ಪರಿಶ್ರಮ ಬೇಕಾಗ್ತದೆ. ಸೊ ಇಲ್ಲಿಯ ನಮ್ಮ ಮಂಡವಿ ಮೋಟಾರ್ಸ್ ಮಂಗಳೂರಿನ ಸಿಬ್ಬಂದಿ ವರ್ಗದವರಿಗೆ ನಾನು ನಮ್ಮ ಸೈನಿಕ ಸಂಘದ ವತಿಯಿಂದಲೂ ನಮ್ಮ ವತಿಯಿಂದಲೂ ತುಂಬ ಅಭಿನಂದನೆಗಳನ್ನು ಕೊಡ್ತೇನೆ. ಕಂಗ್ರ್ಯಾಚುಲೇಷನ್ ಟು ಆಲ್ ದ ಸ್ಟಾಫ್ ಆ್ಯಂಡ್ ಮೆಂಬರ್ಸ್ ಆಫ್ ದಿ ಮಂಡವಿ ಮೋಟಾರ್ಸ್ ಮ್ಯಾಂಗ್ಳೂರ್. ಒಂಜಿ ಇಂಡಸ್ಟ್ರಿ ಮಲ್ಲ ಅವ್ರು ಬಂದಾನಾಗ ಇಂಚ ಮಲ್ಲ ಮುಖಾಲಿ ಧನಿಕಲ್ ಇತ್ತಂಡನೆ ಮಲ್ಲ ಅಪಿನಂತೆ ಐತೊಟ್ಟು ಬುಕ್ಕಿಲ್ಲ ಬುಕ್ಕಿದ್ದು ಏರು ನಿಖಲ್ ಪೂರ ಸೇರ್ದ ಈಗ ಸಹಕಾರ ಬರ್ತಾರ ಪಾರ್ಶ್ವನಾಥಿರನಲ್ಲಿ ಇನಿ ಅಂತ ತುಪ್ಪಿನ ಮಸ್ತ್ ಸಮಯ ಅಡಿಂಜಿದ್ವೆ. ಸೊ ಅದು ಆ ಮಾಂಡವಿ ಮೋಟಾರ್ಸ್ಗೆ ಸಿಕ್ಕ ಒಂದು ಮಾಂಡವಿ ಮೋಟಾರ್ಸ್ ಇಂಕಲ್ಲ ಇಂಚ ಬಂದು ಐಟೆಡ್ ಆದ ಪಣ ಒಂಜಿ ಇಡೀ ವರ್ಗ ನಕಲು ಪತ್ತೊಂದೆ ಆ ವರ್ಗ ಒಂಜಿ ಪತ್ತು ನೋಟ್ ಬಂದ ನನಗೆ ಆತು ಸುಲಭ ಇದೆ ಈತ ಸಂಸ್ಥೆದ ಎತ್ತು ನೌಕರರಿಗೂ ಒಂಜಿ ಬೇಲೆ ಕೊರ್ದು ಅಕಲ ಜೀವನ ಪೋಪಿನ ಬಂದಾಗ ಒಂಜಿಲ್ಲ ರಡ್ಡಿಲ್ಲ ಅಥವಾ ಒಂದು ಸಾರ ಇಲ್ಲದ ದೀಪ ಪತ್ತಾಗಿನ ಪುಣ್ಯದ ಬೆಲೆ ಮಂದಿನ ಸಂಸ್ಥೆಗಳನ್ನು ಮಾಂಡವಿ ಮೋಟಾರ್ಸ್. If you can see, this was a showroom that was not this showroom a couple of years back or in 1990s. We have seen changes. We have seen an Arena. We have seen a Nexa. We have seen premium cars. A car that starts at 2 lakh rupees to a car that is starting at around 20 lakh rupees. We have arranged a bouquet of vehicles for our customers. ಒಡಿಪು ಜಿಲ್ಲೆದ ಮಣಿಪಾಲ ಪೊಲೀಸರು ಬರವು ಕಲ್ಪನವರಿ ಸೇರಿನಂಚ ಮೂವೀರು ಗಾಂಜಾ ಪೆಡ್ಲರ್ಲೇನು ಪತ್ತದು 75,000 ರೂಪಾಯಿ ಬೆಲೆತ 1 ಕಿಲೋ ಗಾಂಜಾ ಸ್ವಾಧೀನಗುದಿತ್ತೊಂದೆರು. ಒಡಿಪು ಜಿಲ್ಲೆದ ಮಣಿಪಾಲ ಪೊಲೀಸರು ಬರವು ಕಲ್ಪನವರಿ ಸೇರಿನಂಚ ಮೂವೀರು ಗಾಂಜಾ ಪೆಡ್ಲರ್ಲೇನು ಪತ್ತದು 75,000 ರೂಪಾಯಿ ಬೆಲೆತ 1 ಕಿಲೋ ಗಾಂಜಾ ಸ್ವಾಧೀನಗುದಿತ್ತೊಂದೆರು. ಬರವು ಕಲ್ಪನ 25 ವರ್ಷದ ಶಶಾಂಕ್, ಪೆಡ್ಲರ್ ಲಾಯಿನ 35 ವರ್ಷದ ಆದಿಲ್ ಬಕ್ಕ 27 ವರ್ಷದ ನೌಶಾದ್ ಬಂಧನ ಆಯ್ನ ಆರೋಪಿಲ ಹದುಲ್ಲೇರು. ಮಣಿಪಾಲ ಪೊಲೀಸರು ಬುಧಾರ ಹೆರ್ಗಾ ಗ್ರಾಮದ ಹೈ ಪಾಯಿಂಟ್ ಹೈಟ್ಸ್ ಅಪಾರ್ಟ್ಮೆಂಟ್ ಪೊಗ್ಗುದು ಅವಳು ವಾಸ ಮಲ್ತೊಂದಿತ್ತಿನ ಶಶಾಂಕ್ ಮುಖ ಆಯ್ನ ಒಟ್ಟಿಗಿತ್ತಿನ ಕಾರ್ಲದ ಪೆಡ್ಲರ್ ಆದಿಲನ್ನು ಸ್ವಾಧೀನಗುದಿತ್ತೊಂದು ಅಕ್ಲಿಡ್ದು 300 ಗ್ರಾಂ ಗಾಂಜಾ ಜಪ್ತಿ ಮಲ್ತಿದೇರು. ಆದಿಲ್ ಕೊರ್ನ ಮಾಹಿತಿ ಆಧಾರಡು ಹಿರಿಯಡ್ಕ ಕಾರ್ಲಾ ಮಾರ್ಗೋಡು ನೌಶಾದನ್ನು ಪತ್ತದು 1 ಕಿಲೋ 100 ಗ್ರಾಂ ಗಾಂಜಾ ಸ್ವಾಧೀನ ಮಲ್ತೊಂದಿರು. ಆದಿಲ್ ರಿಯಲ್ ಎಸ್ಟೇಟ್ ದ ಬೇರೆ ಮಲ್ತೊಂದುಲ್ಲೆ ವಿಚಾರಣೆ ಮಲ್ಪನಾಗ ಆದಿಲ್ ಬೊಕ್ಕ ನೌಶಾದ್ ಗಾಂಜಾ ಪೆಡ್ಲರ್ ಆದಿತ್ತದು ಅಕ್ಲಿಗ್ ದೋಸ್ತಿ ಕಾರ್ಲಾ ಮೂಲದ ಇತ್ತೆ ಒಮನ್ ದೇಶದ ಮಸ್ಕತ್ಡುಪ್ಪನ ಇಮ್ರಾನ್ ಖಾನ್ ಯಾನೆ ಶಕೀಲ್ ಪನ್ಪುನಾಯ್ ಕಾಸರಗೋಡು ಜಿಲ್ಲೆದ ಒಪ್ಪಳೊಡ್ದು ಗಾಂಜಾ ಮಾರುದುಪ್ಪನ ತೆರೆದು ಬೈದನು. ಮುಖ್ಯ ಆರೋಪಿ ಇಮ್ರಾನ್ ಖಾನ್ ಅನ್ನು ನಾಡ್ ಪತ್ತರೆ ಒಡಿಪು ಎಸ್ಪಿ ಮಣಿಪಾಲ ಪೊಲೀಸ್ ಸ್ಟೇಷನ್ ದ ಇನ್ಸ್ಪೆಕ್ಟರ್ ದುಂಬಾಳ್ತಿಡು ಕೂಟ ಕಟ್ಟದು ಲುಕ್ಔಟ್ ನೋಟಿಸ್ ಬಿದರ್ ಪಾಯರೆ ಸೂಚನೆ ಕೊಡ್ತಿರು. ಒಂಜುವಾರ ದುಂಬು ಒಡಿಪುದ 25 ವರ್ಷ ಪ್ರಾಯದ ಸುಮನ್ ಶೆಟ್ಟಿಗಾರನ್ನು ಪತ್ತದು 300 ಗ್ರಾಂ ಗಾಂಜಾ ಸ್ವಾಧೀನ ಮಲ್ತೊಂದು ಕೇಸ್ ಪಾಡ್ದಿತ್ತಂಡು. ಅಮಲು ವಸ್ತುಲೇರ ಮಿತ್ತ ಕಾರ್ಯಾಚರಣೆ ಬುಡಂದೆ ನಡುತ್ತೊಂದಿತ್ತದು. ಮಣಿಪಾಲ ಸ್ಟೇಷನ್ ಸುತ್ತಮುತ್ತಲು ಪಾಕ ಜನ ಬರೋ ಕಲ್ಪನಕ್ಕಲು ಬೊಕ್ಕ ಬಾಕಿದಗ್ಲಿನ ಮಿತ್ತ ಕೇಸ್ ಪಾಡ್ದು ಕಾನೂನು ಕ್ರಮದ ಎತ್ತನೊಂದುಂಡು ಪೊಲೀಸರು ತೆರಿಪಾದಿರು. ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ದ ಬೈರಿಶ್ ಎಸ್ಎಚ್ ಸಿಇಟಿ ಬಿಎಸ್ಸಿ ಕೃಷಿಟು ಸುರುತ್ತ ಸ್ಥಾನ ಬಿಎನ್ವೈಎಸ್ ಡು ರಡ್ಡನಿ ಸ್ಥಾನ ನರ್ಸಿಂಗ್ ಬಿ ಫಾರ್ಮದ ಫಾರ್ಮಾ ಡಿ ಬೊಕ್ಕ ವೆಟರ್ನರಿಡ್ 4ನೇ ಬೊಕ್ಕ ಇಂಜಿನಿಯರಿಂಗ್ 14ನೇ ರ್ಯಾಂಕ್ ದಿತ್ತದು ಅದ್ಭುತ ಸಾಧನೆ ಮಲ್ತದಿರು.
ಕುಡ್ಲದ ಎಕ್ಸ್ಪರ್ಟ್ ಸಮೂಹ ಬರೋ ಸಂಸ್ಥೆನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರುವಾರ ಕೊಡಿಯಲ್ ಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಸುದ್ದಿಗುಟ್ಟಡ ಪಾತಿರ್ದು ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಬೈರೇಶ್ ಎಸ್ಎಚ್ ಸಿಇಟಿ ಬಿಎಸ್ಸಿ ಕೃಷಿಟ್ ಸುರುತ ರ್ಯಾಂಕ್ ಬಿಎನ್ವೈಎಸ್ ರಡ್ಡನೇ ರ್ಯಾಂಕ್ ನರ್ಸಿಂಗ್ ಬಿ ಫಾರ್ಮಾ ಡಿ ಬೊಕ್ಕ ವೆಟರ್ನರಿಡ್ 4ನೇ ರ್ಯಾಂಕ್ ಇಂಜಿನಿಯರಿಂಗ್ 14ನೇ ರ್ಯಾಂಕ್ ದಿತ್ತದು ಅದ್ಭುತ ಸಾಧನೆ ಮಲ್ತಿದ್ದರು. ನೀಟ್ ಪರೀಕ್ಷೆಡು 720 ಮಾರ್ಕ್ ದಿತ್ತಿನ ಬೈರೇಶ್ ಜನರಲ್ ಮೆರಿಟ್ ವಿಭಾಗಡು ಅಖಿಲ ಭಾರತ ಮಟ್ಟಡು 48ನೇ ರ್ಯಾಂಕ್ ಪಡೆದಿದ್ದರು. ಶಮೀಕ್ ಅಬ್ದುಲ್ಲಾ ರೆಹಮಾನ್ 720 ಮಾರ್ಕ್, ಅರ್ನನ್ ಕಾಮತ್ 700 ಮಾರ್ಕ್ ದಿತ್ತದು ಅದ್ಭುತ ಸಾಧನೆ ಮಲ್ತದಿರಂದು ಪಂಡಿರು. ಕಾಲೇಜಿಗೆ ಎಡ್ಡೆ ಬುದರ್ ಬತ್ತಿನ ಲೆಕ್ಕಡು ಪಕ್ಕ ಬರವು ಕಲ್ಪನ ಬಾಕಿದ ಜೋಕುಲ್ಲ ಎಡ್ಡೆ ಸಾಧನೆ ಮಲ್ತಿನ ಬಗಿಟ್ಟು ಕಾಲೇಜ್ದ 3 ಸಾಧಕರಿಗೂ ಚೀಪೆ ತಿನ್ಪಾದ ಖುಷಿನು ಪಟ್ಟುಂಡಿರು. ಜೋಕ್ಲಿನ ಇಲ್ಲದಕ್ಲು ಈ ಪೊರ್ತುಡಿತದು ಅಕ್ಲಿನ ಅಭಿಪ್ರಾಯಲಿನ ತಿರಿಪಾಯರು. ಪರೀಕ್ಷೆಗೆ ಹಾಜರಾಯಿನ ಒಟ್ಟು ಜೋಕ್ಲೀಡು 56% ಜೋಕುಲು ವೈದ್ಯಕೀಯ ಬರವು ಅರ್ಹತೆ ಪಡೆಂಡ. ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ದ 96% ಜೋಕುಲು ಅರ್ಹತೆ ಪಡೆದಿರುವುದು ನರೇಂದ್ರ ಎಲ್ ನಾಯಕ್ ಪಂಡಿರು. ತನ್ಕುಲಿನ ನನ್ನದ ಭವಿಷ್ಯದ ಬರವುದ ಬಗಿಟ್ಟು ಬೈರೇಶ್ ಎಸ್ಎಚ್, ಶಮೀಲ್ ಅಬ್ದುಲ್ ರೆಹಮಾನ್ ಬೊಕ್ಕ ಅರ್ನನ್ ಕಾಮತ್ ಅಭಿಪ್ರಾಯ ತಿರಿಪಾದ ಪಾತಿರಿಯರು. ಎಕ್ಸ್ಪರ್ಟ್ ಬರವು ಸಂಸ್ಥೆಲಿನ ಒತ್ತುಗುರು ಕಾರ್ದಿ ಡಾಕ್ಟರ್ ಉಷಾಪ್ರಭಾ ಎನ್ ನಾಯಕ್, ಮಾಹಿತಿ ಬೊಕ್ಕ ತಂತ್ರಜ್ಞಾನ ವಿಭಾಗದ ನಿರ್ದೇಶಕರು ಅಂಕುಶ್ ಎನ್ ನಾಯಕ್, ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ಎನ್ ಕೆ ವಿಜಯನ್, ಪ್ರೊಫೆಸರ್ ರಾಮಚಂದ್ರ ಭಟ್ ಸುದ್ದಿ ಕೊಟ್ಟೊಡಿದ್ದರು. Out of 720, it's a remarkable achievement. 710 out of 720, that is in NEET 2023, and he scored 48th rank All India ranking, the general ranking 48th rank, and everybody's dream is to get into All India Institute of Medical Sciences, New Delhi. And he will get All India Institute of Medical Sciences, New Delhi. And what more is needed, you tell me? And along with him, we have other two important achievers. One is Mr. Shamik Abdul Rahman. He scored 702 out of 720 in NEET, whose results was announced yesterday. And he got 180th rank, All India ranking. And we have Mr. Arno Kamath, who secured 700 marks out of 720, who secured 307 rank, All India ranking. And we have got lots of other achievers. In NEET 2023, 79 students from expert have scored 600 and above. That's a remarkable achievement. I don't think any single college has that, performance anywhere in the vicinity. 79 students have scored more than 600 out of 720 in this time's NEET exam. 42 ವರ್ಷುಡುಪಿನ ಕುಡ್ಲದ ಪುದರ್ಪೊಯಿ ಕೊಂಕಣಿ ಸಾಂಸ್ಕೃತಿಕ ಸಂಘ ಜೂನ್ 17ಕ್ಕೆ ಕುಡ್ಲದ ಪುರಭವನಡು ಸಂತ ಜ್ಞಾನೇಶ್ವರ ಐತಿಹಾಸಿಕ ನಾಟಕ ಪ್ರದರ್ಶನ ಮಲ್ಪುಣದ್ದು ಸಂಘದ ಸಲಹೆಗಾರರು ಎಂಆರ್ ಕಾಮತ್ ಸುದ್ದಿಗುಟ್ಟೋಡು ತೆರಿಪಾದರು. ಕೊಂಕಣಿ ಭಾಷೆ ಬೊಕ್ಕ ಸಂಸ್ಕೃತಿ ಬಗೆಟ್ಟು ಭಾರಿ ಕಾಳಜಿಪ್ಪುನ ಕೊಂಕಣಿ ಸಾಂಸ್ಕೃತಿಕ ಸಂಘಕ್ಕೂ ಇತ್ತೆ 42 ವರ್ಷ ಪ್ರಾಯ. ಈ ಬಗೆಟ್ಟು ಸಂಘದಕ್ಕಲು ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿ ಕುಟ್ಟೋಡು ಮಾಹಿತಿ ಕೊರಿಯರು. ಕೊಂಕಣಿ ನಾಟಕ, ಯಕ್ಷಗಾನ, ಕೊಂಕಣಿ ರಸಮಂಜರಿ, ಕೊಂಕಣಿ ಭಾಷೆದ ಬಗೆಟ್ಟು ಕಾರ್ಯಗಾರ, ಜೋಕ್ಲೆಗ ಪ್ರಬಂಧ ಸೇರ್ದು ಬೇತೆ ಬೇತೆ ಪಂತಲು, ಮಕರ ಸಂಕ್ರಾಂತಿ ಆಚರಣೆ, ಸ್ತಬ್ಧಚಿತ್ರ ಪ್ರದರ್ಶನ, ಸದಸ್ಯರ ದಿನಾಚರಣೆ, ರಾಜ್ಯಮಟ್ಟದ ಕೊಂಕಣಿ ಪಂತಲೇನು ವರ್ಷಲ ನಡಪಾಂದು ಬೈದನು. ಜೂನ್ 17ಕ್ಕೆ ಕುಡ್ಲದ ಪುರಭವನೋಡು ಬಯ್ಯ 5 ಗಂಟೆಗೆ ಪುದರ್ಪೊಯಿ ನಿರ್ದೇಶಕರು ಗುಲ್ವಾಡಿ ರಾಮದಾಸ್ ನಿರ್ದೇಶನಡು ಕೊಂಕಣಿ ಐತಿಹಾಸಿಕ ನಾಟಕ ಸಂತ ಜ್ಞಾನೇಶ್ವರ ಪ್ರದರ್ಶನ ಮಲ್ಪುಣಂದು ಸಂಘದ ದುಂಬುದ ಗುರುಕಾರ್ಯರು ಬೊಕ್ಕ ಸಲಹೆಗಾರರು ಎಂಆರ್ ಕಾಮತ್ ಪಂಡೆರು. ಸಂಘದ ಗುರುಕಾರ್ಯರು ಮಣೇಲ್ ಗಜಾನನ ಶೆಣೈ ಕಾರ್ಯಕ್ರಮ ಉದ್ದೀಪನ ಮಲ್ಪುವೆರು. ಸಿಡಿ ಕಾಮತ್, ನಂದಗೋಪಾಲ ಶೆಣೈ, ಪ್ರಶಾಂತ್ ಶೇಟ್, ರಂಗನಾಥ ಭಟ್, ರಮೇಶ್ ಕೃಷ್ಣ ಶೇಟ್ ಪಾಲ್ದಿತ್ತನ್ವೆರೆಂದು ಎಂಆರ್ ಕಾಮತ್ ಪಂಡೆರು. ನಾವು ಕೊಂಕಣಿ ಭಾಷೆ ಮಾತಾಡಬೇಕು, ಹೇಳಬೇಕು, ಭಾಷಣದಲ್ಲಿ ಆದಷ್ಟು ಅದನ್ನು ಉಪಯೋಗ ಮಾಡಬೇಕು ನಮ್ಮ ಸಭೆ ಸಮಾರಂಭಗಳಲ್ಲಿ ಅಂತ ಹೇಳಿ ನಾವು ಬಹಳಷ್ಟು ಅದರ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳಿಗೆ ಈಗ ತರಬೇತಿ ಕೊಡ್ತಾ ಇದ್ದೇವೆ. ನಾಡ್ದು ಶನಿವಾರ 17 ತಾರೀಕಿಗೆ ಸಂಜೆ 5 ಗಂಟೆಗೆ ಪುರಭವನ, ಕುದ್ಮಲ್ ರಂಗರಾವ್ ಪುರಭವನದಲ್ಲಿ 5 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಈ ನಾಟಕ ಹೆಚ್ಚು ಕಡಿಮೆ 2.25 ಗಂಟೆದಾಗಿದೆ ಮತ್ತು ಪ್ರವೇಶ ಎಲ್ರಿಗೂ ಮುಕ್ತ. ಇದು ಕೊಂಕಣಿ ನಾಟಕ, ಆದರೆ ಇದೊಂದು ಐತಿಹಾಸಿಕ ನಾಟಕ. ಸಂತ ಜ್ಞಾನೇಶ್ವರ, ಗಜಾನನ ಶೆಣೈ, ಗೋವಿಂದರಾಯ ಪ್ರಭು, ರಾಮದಾಸ ಗುಲ್ವಾಡಿ, ಕೃಷ್ಣ ಕಾಮತ್ ಸುದ್ದಿ ಕೊಟ್ಟೊಡಿದ್ದರು.
ಕೇರಳ ಸರ್ಕಾರ 2023 ಜೂನ್ 1 ಜುಲೈ 31 ಮುಟ್ಟ ಯಂತ್ರ ಓಡಗಳಸದು ಮೀನು ಪತ್ತುನೇನು ನಿಷೇಧ ಮಲ್ತಿನಿಡ್ದಾವ್ರ ದಕ್ಷಿಣ ಕನ್ನಡ ಜಿಲ್ಲೆದ ವಾಂಡಲ ಓಡುಲು ಕಣ್ಣೂರು ಜಿಲ್ಲೆದ ಕರಾವಳಿಡು ಮೀನು ಪತ್ತೊಂದಿತ್ತಂಡ ತುರ್ತು ವಾಪಸ್ ಬರುಣುಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ತೆರಿಪಾದರು. ಕೇರಳ ಸರ್ಕಾರ 2023 ಜೂನ್ 1 ಜುಲೈ 31 ಮುಟ್ಟ ಯಂತ್ರ ಓಡಗಳಸದು ಮೀನು ಪತ್ತುನೇನು ನಿಷೇಧ ಮಲ್ತಿನಿಡ್ದಾವ್ರ ದಕ್ಷಿಣ ಕನ್ನಡ ಜಿಲ್ಲೆದ ವಾಂಡಲ ಓಡಲು ಕಣ್ಣೂರು ಜಿಲ್ಲೆದ ಕರಾವಳಿಡು ಮೀನು ಪತ್ತೊಂದಿತ್ತಂಡ ತುರ್ತು ವಾಪಸ್ ಬರುಣುಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರವಿಕುಮಾರ್ ಎಂಆರ್ ತೆರಿಪಾದರು. ಈ ಬಗೆಟ್ಟು ಮೀನುಗಾರರಿಗೆ ಸರಿಯಾದ ತಿಳುವಳಿಕೆ ಕೊರಿಯರು ಜಿಲ್ಲಾಧಿಕಾರಿಗಳು ಮೀನುಗಾರಿಕಾ ಇಲಾಖೆದ ಉತ್ತ ನಿರ್ದೇಶಕರಿಗೆ ನಿರ್ದೇಶನ ಕೊಡ್ತಿರು. ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆದ ಜಿಲ್ಲಾಧಿಕಾರಿ ಕೇಂದ್ರ ನಂಚ ಈ ಸೂಚನೆ ಕೊರಡೊಂದು ಜಿಲ್ಲಾಧಿಕಾರಿಗಳು ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲೆಡೆ ಇದು ಮೇ 2023 ಸಾಲದ ಮರಿಯಾಲುಡು ಜೂನ್ 1 ಜುಲೈ 31 ಮುಟ್ಟ ಯಂತ್ರ ಮೀನುಗಾರಿಕೆ ನಿಷೇಧ ಮಲ್ತದುಂಡು. ಒಡಿಪು ಜಿಲ್ಲೆ ಕಾಪು ಪರಿಸರದ ರಾಷ್ಟ್ರೀಯ ರಾಜಮಾರ್ಗಗಳು ಸಂಚಾರ ಮಲ್ಪನ ಗಾಡಿಲಿನ ಅಡಿಕೆ ಬುರ್ದು ಜೀವದೆತ್ತನರೆ ಪ್ರಯತ್ನ ಮಲ್ತೊಂದಿತ್ತಿನ ಮಾನಸಿಕವಾದ ಸರಿ ಇಜ್ಜಂದಿನವರಿ ಜವಣನು ಸಮಾಜ ಸೇವಕಿಯರು ವಿಶ್ವಶೆಟ್ಟಿ ಕಾಪು ಪೊಲೀಸರನ್ನ ಸಾಯಡು ಬಚಾವ್ ಮಲ್ತದು ಒಡಿಪುದ ಬಾಳಿಗಾ ಆಸ್ಪತ್ರೆಗೆ ಸೇರ್ಸಾದರು. ಒಡಿಪು ಜಿಲ್ಲೆ ಕಾಪು ಪರಿಸರದ ರಾಷ್ಟ್ರೀಯ ರಾಜಮಾರ್ಗಗಳು ಸಂಚಾರ ಮಲ್ಪನ ಗಾಡಿಲಿನ ಅಡಿಕೆ ಬುರ್ದು ಜೀವದೆತ್ತನರೆ ಪ್ರಯತ್ನ ಮಲ್ತೊಂದಿತ್ತಿನ ಮಾನಸಿಕವಾದ ಸರಿ ಇಜ್ಜಂದಿನ ಒರಿ ಜವಣನು ಸಮಾಜ ಸೇವಕಿಯರು ವಿಶ್ವಶೆಟ್ಟಿ ಕಾಪು ಪೊಲೀಸರನ್ನ ಸಾಯಡು ಬಚಾವ್ ಮಲ್ತದು ಒಡಿಪುದ ಬಾಳಿಗಾ ಆಸ್ಪತ್ರೆಗೆ ಸೇರ್ಸಾದರು. ಜವಣೆ ದಾಂಡಿಳಿದ 25 ವರ್ಷ ಪ್ರಾಯದ ಗುರುಪ್ರಸಾದ್ ಪಂಡಿತ್ ಗುರ್ತ ಮಲ್ತದುಂಡು. ಆಯ್ನ ಸಂಬಂಧದ ತಿಕ್ವೇರಾಂದ ಪ್ರಯತ್ನ ಮಲ್ತೊಂದು ವಿಶ್ವಶೆಟ್ಟಿ ತೆರಿಪಾದರು. ಜವಣನ ವಾರಸ್ದಾರಿ ರೀತಿನಿಂದಾಂಡ ಕಾಪು ಪೊಲೀಸ್ ಸ್ಟೇಷನ್ ಹತ್ತಿನ ಬಾಳಿಗಾ ಆಸ್ಪತ್ರೆಯನ್ನು ತುರ್ತು ವಿಚಾರಿಪರೆ ವಿಶ್ವಶೆಟ್ಟಿ ಮಾಧ್ಯಮಗಳಿಗೆ ತೆರಿಪಾದರು. ಕರಿನ ವರ್ಷ ಬಾರಿ ಗೆಲ್ಮೆ ಪಡಿ ಬೊಕ್ಕ ಮಂಗಳೂರು ರನ್ನರ್ಸ್ ಕ್ಲಬ್ ಮಂಗಳೂರು ಮ್ಯಾರಥಾನ್ 2ನೇ ಆವೃತ್ತಿನ ನವೆಂಬರ್ 5 ಕುಡ್ಲದ ಮಂಗಳಗೊಬ್ಬದ ಮೈದಾನಡು ನಡಪೆರೆ ನಿರ್ಧಾರ ಮಲ್ತದುಂಡು. ಈ ಬಗ್ಗೆ ಕುಡ್ಲಡು ಕ್ಲಬ್ದ ಪದಾಧಿಕಾರಿಗಳು ಸುದ್ದಿಕೂಟಡು ಮಾಹಿತಿ ಕೊಡ್ತಿರು. ರನ್ನರ್ಸ್ ಕ್ಲಬ್ ಕುಡ್ಲದ ಪದಾಧಿಕಾರಿಗಳು ಗುರುವಾರ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಕೂಟಡು ಪಾತಿರ್ತು ಕರಿನ ವರ್ಷ ಬಾರಿ ಗೆಲ್ಮೆ ಪಡಿ ಬೊಕ್ಕ ಮಂಗಳೂರು ರನ್ನರ್ಸ್ ಕ್ಲಬ್ ಮಂಗಳೂರು ಮ್ಯಾರಥಾನ್ 2ನೇ ಆವೃತ್ತಿನ ನವೆಂಬರ್ 5 ಕುಡ್ಲದ ಮಂಗಳಗೊಬ್ಬದ ಮೈದಾನಡು ನಡಪಾರೆ ನಿರ್ಧಾರ ಮಲ್ತದನೆಂದು ಪಂಡಿರು. ಈ ನೀವಿಯಸ್ ಮ್ಯಾರಥಾನ್ 2023 ವೃತ್ತಿಪರ ಮ್ಯಾರಥಾನ್ ಬಲಿಪುನಕುಲು ಸೇರಿನಂಚ 4,000 ಹೆಚ್ಚ ಜನ ಬಲಿಪುನ ಉಮೇದು ದಕುಲು ದೇಶದೋರ್ಮೆಡ್ದು ಬತ್ತದು ಪಾಲ್ದಿತ್ತೊನ್ವೇರು. ಹೆಚ್ಚಿನ ಮಾಹಿತಿಗಾದ www.mangalurumarathon.com ತೆತ್ತನೊಲಿ. ಅತ್ತಂಡ ರೇಸ್ ಡೈರೆಕ್ಟರ್ ಅಭಿಲಾಷ್ ಡಾಮಿನೇಕಿರ್ನ ಫೋನ್ ನಂಬರ್ 8720 ಫೋನ್ ಮಲ್ತದ ವಿಚಾರಿಪೊಲಿಂದ ಸುದ್ದಿಕುಟ್ಟಡು ಮಾಹಿತಿ ಕೊರಿಯರು. We conduct this event to ensure that we promote a healthy lifestyle. Running is probably the most easiest and simplest way to promote healthy lifestyle to get an active life. The event is also intended to promote tourism as well as overall the name of our city. Last year we had around 2,500 participants, out of which around 650 of them were outstation. This year we are expecting around 4,000 participants and 1,000 outstation participants. We also have intent to promote, do philanthropic activity to promote charity. Last year we had Chetana Child Development Center as our partner. This year's partner will be announced shortly. So we request your participation for the launch event. It is on 18th Sunday evening at 6:45. ನೀವಿಯಸ್ ಮಂಗಳೂರು ಮ್ಯಾರಥಾನ್ದ ನಿರ್ದೇಶಕರು ಅಭಿಲಾಷ್ ಡಾಮಿನಿಕ್, ಮಂಗಳೂರು ರನ್ನರ್ಸ್ ಕ್ಲಬ್ ಗುರುಕಾರ್ಯರು ಅಮಿತಾ ಡಿಸೋಜಾ, ರನ್ನರ್ಸ್ ಕ್ಲಬ್ದ ಅಮರ್ ಕಾಮತ್, ರಾಯ್ಸ್ಟೋ ಡಿಸೋಜಾ, ಕೋರ್ ಕಮಿಟಿ ಸದಸ್ಯರು ಅರುಣ್ ವಾಲ್ಟರ್ ಸುದ್ದಿಕುಟ್ಟೊಡಿದ್ದರು. ಒಡಿಪು ಜಿಲ್ಲೆ ಉದ್ಯಾವರದ ಮಹತ್ವಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಪರಿವಾರ ದೈವಲಾಯ್ನ ವಾರ್ತಾಳಿ ಪಾಷಣ ಕಲ್ಲುಟ್ಟಿ ದೈವಲೆಗ್ ಬ್ರಹ್ಮಕಲಶ ಬೊಕ್ಕ ರಾಶಿ ಪೂಜದ ಲೆಕ್ಕೊಡು ಸಿರಿ ಸಿಂಗಾರದ ನೇಮ ಅಟ್ಟಣೆ ಮಲ್ತದಿತ್ತರು. ಒಡಿಪು ಜಿಲ್ಲೆ ಉದ್ಯಾವರದ ಮಹತ್ವಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಪರಿವಾರ ದೈವಲಾಯ್ನ ವಾರ್ತಾಳಿ ಪಾಷಣ ಕಲ್ಲುಟ್ಟಿ ದೈವಲೆಗ್ ಬ್ರಹ್ಮಕಲಶ ಬುಕ್ಕ ರಾಶಿ ಪೂಜದ ಲೆಕ್ಕೊಡು ಸಿರಿ ಸಿಂಗಾರದ ನೇಮ ಅಟ್ಟಣೆ ಮಲ್ತದಿತ್ತರು. ಕಾಂಡೆಯ ನವಕ ಪ್ರಧಾನ ಕಲಶಾಭಿಷೇಕ ನಡಪಾದು ಸಾಮೂಹಿಕ ಪ್ರಾರ್ಥನೆ ಮಲ್ತದ್ದು ಭಂಡಾರ ಜತ್ತಂಡು. ಮಧ್ಯಾಹ್ನ ನೃಪಪ್ರಸಾದ ಸೇವೆ, ರಾತ್ರಿ ನೇಮ ನಡೆತಂಡು. ಈ ಪೊರ್ತುಡು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಯುಎ ಪ್ರಭಾಕರ್ ರಾವ್, ಜೀರ್ಣೋದ್ಧಾರ ಸಮಿತಿ ಕಾರ್ಯ ಗುರುಕಾರ್ಯರು ಕಿದಿಯೂರು ಉದಯ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯಂತರು ಸುರೇಶ್ ಆಚಾರ್ಯ, ಪಣವದ ಗುರುಕಾರ್ಯರು ಶ್ರೀನಿವಾಸ್ ಯುಬಿ, ಪ್ರಧಾನ ಸಂಚಾಲಕರು ಗಣಪತಿ ಕಾರಂತ್ ಬೊಕ್ಕ ಪದಾಧಿಕಾರಿಗಳು, ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಶ್ರೀನಿವಾಸ ಯುಬಿ, ಸಂತೋಷ್ ಕುಮಾರ್, ಪಟ್ಲೇರ್ನ ಇಲ್ಲು, ಯತಿರಾಜ್ ಶೆಟ್ಟಿ, ಗ್ರಾಮಸ್ಥರು ಪಾಲ್ದೆತ್ತೊಂಡರು. ಊರು ಪರ ಊರ ಭಕ್ತರು ನೇಮತೂದು ಬುಳ್ಳೆ ಪ್ರಸಾದ ದೆತ್ತೊಂಡರು.
ఇడిగు ఇనిత నమ్మ కుడ్ల తుళు వార్తలు ముగిడు నన్నేలైతే పొర్తుగు నమ్మ కుడ్ల తుళు వార్తలు సొల్మేలు